ಕರುನಾಡು ಕಂಡ ಸರಳ ಸಜ್ಜನ ನಾಯಕ, ಅಜಾತಶತ್ರು, ಸುಸಂಸ್ಕೃತ ರಾಜಕಾರಣಿ, ನೊಂದವರ ಧ್ವನಿ, ಬಡವರ ಬಂಧು, ಶಿಕ್ಷಣ ಭೀಷ್ಮ, ಕೊರಟಗೆರೆ ಜನ ಮೆಚ್ಚಿದ ನಾಯಕ, ಕರ್ನಾಟಕ ಸರ್ಕಾರದ ಗೃಹ ಸಚಿವರು ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು, ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಡಾ. ಜಿ. ಪರಮೇಶ್ವರ್ ರವರಿಗೆ 73ನೇ ವರ್ಷದ ಜನ್ಮದಿನದ ಶುಭಾಶಯಗಳು. ಶುಭ ಕೋರುವವರು ಶ್ರೀನಿವಾಸ್ ಎಂಎಸ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಬೂದಗವಿ ಗ್ರಾಮ ಪಂಚಾಯಿತಿ, ಶ್ರೀ ಚಂದ್ರಶೇಖರ್ ವಾಲೆಚಂದ್ರು, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು, ಬೂದಗವಿ ಗ್ರಾಮ ಪಂಚಾಯಿತಿ ಮತ್ತು ಬೂದಗವಿ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು. ರಾಜ್ಯದ ಜನತೆಗೆ ನಾವು ಕೊಟ್ಟ ಭರವಸೆ ಈಡೇರಿಸುತ್ತಿದ್ದೇವೆ. ಸ್ವಾಭಾವಿಕವಾಗಿ ವಿರೋಧ ಪಕ್ಷದವರಿಗೆ ಅದು ಇಷ್ಟ ಇಲ್ಲ ಎಂದು ಸಚಿವ ಪರಮೇಶ್ವರ್ ತಿಳಿಸಿದ್ದಾರೆ. ಅವರು ತುಮಕೂರಿನಲ್ಲಿ ಪತ್ರಕರ್ತರ ಜೊತೆ ಮಾತನಾಡಿದರು. ವಿರೋಧ ಪಕ್ಷದವರು ಇಲ್ಲ ಸಲ್ಲದ ಹೇಳಿಕೆ ಕೊಡ್ತಿದ್ದಾರೆ, ಅದಕ್ಕೆಲ್ಲ ನಾನು ಪ್ರತಿಕ್ರಿಯೆ ಕೊಡಲ್ಲ, ನಾವು ಜನಕ್ಕಾಗಿ ಕೆಲಸ ಮಾಡುತ್ತೇವೆ ಎಂದರು. ಟಿಬಿ ಜಯಚಂದ್ರರಿಗೆ ಬೆದರಿಕೆ ಕರೆ ಮಾಡಿದವರು ಯಾರೆಂದು ಇನ್ನೂ ಗೊತ್ತಾಗಿಲ್ಲ. ಅವರಿಗೆ ಹೆಚ್ಚಿನ ಭದ್ರತೆ ಬೇಕಾ ಎಂದು ಸ್ವತಃ ನಾನೇ ಕೇಳಿದ್ದೀನಿ ಅಂತ ಹೇಳಿದರು. ಬೆದರಿಕೆ ಕುರಿತು ಪರಿಶೀಲನೆ ನಡೆಸಲಾಗುತ್ತಿದೆ. ಬೆದರಿಕೆ ಕಂಡು ಬಂದರೆ ಹೆಚ್ಚಿನ ಭದ್ರತೆ ಒದಗಿಸುತ್ತೇವೆ ಎಂದು ಅವರು ತಿಳಿಸಿದರು. ಇನ್ನು ಕುಮಾರಸ್ವಾಮಿ ಆರೋಪಕ್ಕೆ ನಾನು ಉತ್ತರ ಕೊಡೋ ಅಗತ್ಯ ಇಲ್ಲ. ನಾನು ರಾಜ್ಯದ ಜನತೆಗೆ ಉತ್ತರ ಕೊಡುತ್ತೇನೆ. ಅವರಿಗೇನು ಉತ್ತರ ಕೊಡಬೇಕು? ಅವರು ಪಾಸಿಟಿವ್ ಸಲಹೆ ಕೊಡಲಿ ಎಂದು ಕುಮಾರಸ್ವಾಮಿ ವಿರುದ್ಧ ಗರಂ ಆದರು. ನಾವು ಸರ್ಕಾರದ ನಾವು ರಾಜ್ಯದ ಜನತೆಗೆ ಭರವಸೆಗಳನ್ನು ಕೊಟ್ಟಿದ್ದು, ಜನಪರವಾದ ಆಡಳಿತವನ್ನು ಕೊಡ್ತೇವೆ ಅಂತ ಹೇಳಿದ್ದು, ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಸ್ವಾಭಾವಿಕವಾಗಿ ವಿರೋಧ ಪಕ್ಷದವರಿಗೆ ಅದು ಇಷ್ಟ ಇಲ್ಲ. ನಾವೇನು ಜನರಿಗೆ, ಬಡ ಜನರಿಗೆ ಕಾರ್ಯಕ್ರಮ ಕೊಡ್ತಾ ಇದ್ದೇವೆ, ಅದು ಅವರಿಗೆ ಇಷ್ಟ ಆಗ್ತಾ ಇಲ್ಲ. ಅದಕ್ಕಾಗಿ ಇಲ್ಲ ಸಲ್ಲದ ಆಪಾದನೆಗಳನ್ನು, ಹೇಳಿಕೆಗಳನ್ನು ಅವರು ಕೊಡ್ತಾ ಇದ್ದಾರೆ. ಅದಕ್ಕೆ ನಾವು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಮಾಡುವಂಥ ಅಗತ್ಯ ಇಲ್ಲ. ನಾವು ಜನಕ್ಕೆ ಕೆಲಸ ಮಾಡ್ತೇವೆ, ಜನಗಳಿಗೆ ಕಾರ್ಯಕ್ರಮ ಕೊಟ್ಟಿದ್ದೇವೆ, ಅವ್ರಿಗೆ ಕಾರ್ಯಕ್ರಮ ಅನುಷ್ಠಾನ ಮಾಡಿಕೊಡ್ತೇವೆ. ಅದು ನಮ್ಮ ಬದ್ಧತೆ. ಅದು ಬಿಟ್ಟು ನಾನೇನು ಪ್ರತಿಕ್ರಿಯೆ ಮಾಡೋದಿಲ್ಲ. ಇಲ್ಲ, ನಾನು ಜಯಚಂದ್ರ ಅವರಿಗೆ ನಾನೇ ಖುದ್ದಾಗಿ ಕೇಳಿಕೊಂಡೆ, ನಿಮ್ಮ ಪರ್ಸನಲ್ ಸೆಕ್ಯೂರಿಟಿ ಬಗ್ಗೆ ಯಾವ ರೀತಿ ನಿಮಗೆ ಅಗತ್ಯ ಇದೆ ಅದನ್ನೆಲ್ಲ ನಾವು ಪೊಲೀಸ್ ಇಲಾಖೆಯಿಂದ ಮಾಡಿಕೊಡ್ತೇವೆ ಅಂತ ಕೂಡ ಹೇಳಿದ್ದೇನೆ. ಅವರಿಗೆ ಅಂಥದ್ದು ನಾವು ನಮ್ಮ ಇಂಟೆಲಿಜೆನ್ಸ್ನವರು ಕೂಡ ಅವರ ಏನು ಬೆದರಿಕೆ ಬಂದಿದೆ ಅದನ್ನು ಪರಿಶೀಲನೆ ಮಾಡ್ತಿದ್ದಾರೆ. ಒಂದು ವೇಳೆ ಅವರಿಗೆ ನಮಗೆ ಕಂಡು ಬಂದರೆ ಅವರಿಗೆ ಇನ್ನೂ ಹೆಚ್ಚು ಭದ್ರತೆ ಕೊಡ್ತೀವಿ. ಆ ದೃಷ್ಟಿಯಲ್ಲಿ ನಾವು ಪೊಲೀಸನ್ನು ಅವರಿಗೆ ಸೆನ್ಸಿಟೈಸ್ ಮಾಡ್ತೀವಿ. ಗೊತ್ತಾಗಿಲ್ಲ. ಪೊಲೀಸ್ ಮೆಸ್ಸಲ್ಲಿ ಇದು ನಡೆದಿತ್ತು, ಸಭೆ ನಡೆದಿತ್ತು, ಸೊ ಅದರ ಗಲಾಟೆ ಆಗಿದೆ ವರ್ಗಾವಣೆ ವಿಚಾರ. ನೋಡ್ರಿ, ಅವರು ಯಾವ ಗಲಾಟೆನೂ ಆಗಿಲ್ಲ. ಅವರಿಗೆಲ್ಲ ನಾನು ಉತ್ತರ ಕೊಡೋ ಅಗತ್ಯ ಏನಿದೆ? ಜನಕ್ಕೆ ಉತ್ತರ ಕೊಡ್ತೀನಿ, ರಾಜ್ಯದ ಜನತೆಗೆ ಉತ್ತರ ಕೊಡ್ತೀನಿ. ಅವರಿಗೇನು ಉತ್ತರ ಕೊಡಬೇಕು? ಅವ್ರು ಇರ್ಬೋದು, ಆದರೆ ನಮಗೆ ಸಲಹೆ ಕೊಡಲಿ, ಪಾಸಿಟಿವ್ ಆಗಿ ಸಲಹೆ. ಸರ್ಕಾರ ಹೆಂಗಿರಬೇಕು, ಜನಪರವಾಗಿ ಹೆಂಗಿರಬೇಕು ಅಂತ ಸಲಹೆ ಕೊಡಲಿ, ಸ್ವೀಕಾರ ಮಾಡ್ತೀವಿ. ಇಲ್ಲ ಸಲ್ಲದ ಹೇಳಿಕೆಗಳನ್ನು ಕೊಟ್ಟರೆ ಅದಕ್ಕೆ ಪ್ರತಿಕ್ರಿಯೆ ಮಾಡೋ ಅಗತ್ಯ ಇಲ್ಲ. ರಾಹುಲ್ ಗಾಂಧಿ ಅವರು ಸಂಸತ್ಗೆ ಮತ್ತೆ ಮಾಡಬೇಕು ಅಂತ ಒತ್ತಾಯಿಸ್ತಾರೆ. ಹೌದು, ಈಗ ಕಾನೂನು ಎಲ್ಲ ಒಂದೇ ಅಲ್ವಾ? ಈಗ ಅವರಿಗೆ ಸಂಸತ್ತಿನಿಂದ ಸಸ್ಪೆಂಡ್ ಮಾಡಿದ್ರು, ಯಾವ ಕಾರಣಕ್ಕೆ ಸಸ್ಪೆಂಡ್ ಮಾಡಿದ್ರು ಅದನ್ನು ಸುಪ್ರೀಂ ಕೋರ್ಟ್ನವರು ಸ್ಟೇ ಮಾಡಿದ್ದಾರೆ ಅಂದಮೇಲೆ ಅವರು ವಾಪಸ್ಸು ಸದನಕ್ಕೆ ಹೋಗ್ಬೋದಲ್ಲ. ಅದಕ್ಕೋಸ್ಕರ ಸ್ಪೀಕರ್ ಯಾರು ಸಸ್ಪೆಂಡ್ ಮಾಡಿದ್ರು, ಸ್ಪೀಕರೇ ಸಸ್ಪೆಂಡ್ ಮಾಡಿದ್ರು. ಸ್ಪೀಕರು ಅದನ್ನು ವಾಪಸ್ ತಗೋಬೇಕು ಅಂತೇಳಿ ನಾನು ಕೂಡ ಒತ್ತಾಯ ಮಾಡ್ತೇನೆ. ಸಸ್ಪೆಂಡ್ ಮಾಡುವಾಗ ಡಿಸಿಷನ್ ಬಂದದ್ದು 24 ಗಂಟೆ ಒಳಗಡೆ ಮಾಡಿದ್ರು. ಆದರೆ ಇವತ್ತ್ಯಾಕೆ 24 ಗಂಟೆ ಒಳಗಾಗಿ ಅದನ್ನು ವಾಪಸ್ ತಗೊಳ್ತಾ ಇಲ್ಲ ಅಂದರೆ ಇವರ ರಾಜಕೀಯದ ಉದ್ದೇಶಗಳು ಇದರಲ್ಲಿ ಅರ್ಥ ಆಗ್ತದೆ ನಮಗೆ.
ಆದ್ದರಿಂದ ನಾನು ಕೂಡ ಒತ್ತಾಯ ಮಾಡ್ತೇನೆ ಮಾನ್ಯ ಗೌರವಾನ್ವಿತ ಸ್ಪೀಕರ್ ಅವರಿಗೆ, ಲೋಕಸಭೆನವರಿಗೆ, ಸ್ಪೀಕರ್ ಅವರಿಗೆ ತಕ್ಷಣ ನೀವು ತೀರ್ಮಾನ ಮಾಡಬೇಕು, ಅವರನ್ನು ವಾಪಸ್ ತಗೋಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ. ಹೌದೌದು, ಅವರು 78 ಜನರೇನು ಇದ್ದಾರೆ, ಅದನ್ನು ಕ್ಯಾಬಿನೆಟ್ ಈಗಾಗಲೇ ಅಪ್ರೂವ್ ಮಾಡಿದೆ. ಅದನ್ನು ಗವರ್ನರಿಗೆ ಕಳಿಸ್ಕೊಟ್ಟಿದ್ದೀವಿ, ಅವರು ಸಹಿ ಮಾಡಿ ಕಳಿಸ್ಕೊಡ್ತಾರೆ. ನಂತರ ಅವರನ್ನು ಪ್ರೊಸೀಜರ್ ಇದೆ, ಅದಕ್ಕೆ ಏನು ನಮ್ಮ ಸೆಂಟ್ರಲ್ ಪ್ರಿಸನ್ನಲ್ಲಿದ್ದಾರೆ ಅಥವಾ ಬೇರೆ ಬೇರೆ ಪ್ರಿಸನ್ನಲ್ಲಿದ್ದಾರೆ, ಅವರನ್ನು ಬಿಡೋದಕ್ಕೂ ಒಂದು ಪ್ರೊಸೀಜರ್ ಮಾಡಿದ್ದಾರೆ. ಆ ಪ್ರೊಸೀಜರ್ ಮಾಡಿ ಅವ್ರನ್ನ ಮುಂದೆ ಅವ್ರು ಎಲ್ಲಿ ಹೋಗ್ತಾರೆ, ಎಲ್ಲಿರ್ತಾರೆ ಅದೆಲ್ಲ ಇದು ಮಾಡಿಕೊಂಡು ಮಾಡ್ತೀವಿ. ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡುವಂಥದ್ದು ಇರಾದೆ ಇದೆಯಾ? ಯಾವುದು ಟಿಪ್ಪು ಜಯಂತಿ ಇಲ್ಲ, ಮುಂದೆ ನೋಡೋಣ. ಕರುನಾಡು ಕಂಡ ಸರಳ ಸಜ್ಜನ ನಾಯಕ, ಅಜಾತಶತ್ರು, ಸುಸಂಸ್ಕೃತ ರಾಜಕಾರಣಿ, ನೊಂದವರ ಧ್ವನಿ, ಬಡವರ ಬಂಧು, ಶಿಕ್ಷಣ ಭೀಷ್ಮ, ಕೊರಟಗೆರೆ ಜನಮೆಚ್ಚಿದ ಜನನಾಯಕ, ಸವ್ಯಸಾಚಿ ಕರ್ನಾಟಕ ಸರ್ಕಾರದ ಗೃಹ ಸಚಿವರು ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು, ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಡಾಕ್ಟರ್ ಜಿ ಪರಮೇಶ್ವರ್ ರವರಿಗೆ 73ನೇ ವರ್ಷದ ಜನ್ಮದಿನದ ಶುಭಾಶಯಗಳು. ಶುಭ ಕೋರುವವರು ಮಹಿಳಾ ಕಾಂಗ್ರೆಸ್ ಮುಖಂಡರು, ಕೊರಟಗೆರೆ ವಿಧಾನಸಭಾ ಕ್ಷೇತ್ರ.